ನೆಟ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಅರ್ಪಿಸುವ ದೃಷ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ ಪೂಜಾರಿ. ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಾವು ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಒಂದು ವಿಶೇಷವಾದಂತಹ ಮಾಹಿತಿಯನ್ನ ನೀಡಲಿಕ್ಕಿದ್ದೇವೆ. ನಮ್ಮೆಲ್ಲರೂ ಕೂಡ ಗೊತ್ತಿದೆ, ಕಣ್ಣಿನ ರೆಟಿನಾ ಅನ್ನುವಂಥದ್ದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಭಾಗ. ಈ ಒಂದು ಭಾಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇವತ್ತು ನಾವು ನೀಡಲಿಕ್ಕಿದ್ದೇವೆ. ಅಂದ್ರೆ ಕಣ್ಣಿನಲ್ಲಿರುವಂತಹ ರೆಟಿನಾದ ಡಿಟ್ಯಾಚ್ಮೆಂಟ್ ಹಾಗೆ ಅದರ ಒಂದು ಟ್ರಾಮಾದ ಕುರಿತಾಗಿ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾದ್ ನೆಟ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು ಹಾಗೆ ಉಡುಪಿ ಇಲ್ಲಿನ ಹೆಡ್ ಆಫ್ ರೆಟಿನಾ ಸರ್ವಿಸ್ ಡಾಕ್ಟರ್ ಜೇಕಬ್ ಚಾಕೋ ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ರೆಟಿನಲ್ ಡಿಟ್ಯಾಚ್ಮೆಂಟ್ ಹಾಗೆ ಟ್ರಾಮಾದ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂದರೆ ಏನು ಅಂತ? ಸೊ ಕಣ್ಣಿನ ನರ, ರೆಟಿನಾ ಡಿಟ್ಯಾಚ್ಮೆಂಟ್ ಅಂದರೆ ರೆಟಿನಾ ಅಂದರೆ ಕಣ್ಣಿನ ನರ. ಸೊ ಆ ನರ ಯೂಶ್ವಲಿ ರೆಟಿನಾದ ಐದು ಬ್ಯಾಕ್ ವಾಲಿಗೆ ಅಟ್ಯಾಚ್ ಇರ್ತದೆ. ಬಟ್ ಅದು ಕೆಲವು ಕಾರಣದಿಂದ ಐದರ ಏನಾದರೂ ಪೆಟ್ಟಾದರೆ ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದರೆ, ರೆಟಿನಲ್ಲಿ ಟೇರ್ ಇದ್ದರೆ, ಕಟ್ಟಿದ್ದರೆ, ಅದು ರೆಟಿನಾ ಡಿಟ್ಯಾಚ್ ಆಗಿ ನರದ ಕಣ್ಣೊಳಗಡೆ ಇರುವ ನೀರು ಕಣ್ಣಿನ ನರದ ಕೆಳಗಡೆ ಹೋಗಿ ಆ ನರ ಜಾರ್ಬೋದು. ನರ ಜಾರುವಾಗ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತದೆ. ನರಕ್ಕೆ ಎಲ್ಲ ಬ್ಲಡ್ ಸಪ್ಲೈ, ಗ್ಲೂಕೋಸ್, ಆಕ್ಸಿಜನ್ ಎಲ್ಲ ರೆಟಿನಾ ಇದು ಐ ವಾಲಿಂದ ಬರ್ತದೆ. ಅದು ಡಿಟ್ಯಾಚ್ ಆದರೆ, ಆ ಜಾಗದಿಂದ ಡಿಟ್ಯಾಚ್ ಆದರೆ ಅದರದ್ದು ಗ್ಲೂಕೋಸ್, ಆಕ್ಸಿಜನ್ ಎಲ್ಲ ಸ್ಟಾಪ್ ಆಗ್ತದೆ ಮತ್ತು ಇಮಿಡಿಯೇಟ್ಲಿ ಅದು ಡಿಜೆನ್ರೇಟ್, ಅದು ಹಾಳಾಗ್ತದೆ. ಸೊ ಇಮ್ಮಿಡಿಯೇಟ್ಲಿ ದೃಷ್ಟಿ ಕಮ್ಮಿ ಆಗ್ತದೆ. ಸೊ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂದರೆ ಒಂದು ಎಮರ್ಜೆನ್ಸಿ ಇರುವ ಪ್ರಾಬ್ಲಮ್. ಅಂದರೆ ಯಾರಿಗೂ ರೆಟಿನಲ್ ಡಿಟ್ಯಾಚ್ಮೆಂಟ್ ಆದರೆ ಇಮ್ಮಿಡಿಯೇಟ್ಲಿ ನಾವು ಅಟ್ಯಾಚ್ ಮಾಡಬೇಕಾಗ್ತದೆ, ಇಲ್ಲದಿದ್ದರೆ ಆ ನರ ಹಾಳಾಗ್ತದೆ. ಸೊ ರೆಟಿನಾ ಒಂದು ಕ್ಯಾಮ್ರಾದ ಫಿಲ್ಮ್ ಹಾಗೆ. ಸೊ ಲೆನ್ಸ್ ಒಳಗಡೆ ಲೈಟ್ ಹೋಗ್ತದೆ, ಫಿಲ್ಮ್ ಮೇಲೆ ಬೀಳ್ತದೆ, ಮತ್ತು ಆ ಫಿಲ್ಮಲ್ಲಿ ಪ್ರೋಸೆಸ್ ಆಗಿ ಇಮೇಜ್ ಬರ್ತದೆ ಬ್ರೈನಿಗೆ. ಸೊ ಸೇಮ್ ವೇ ರೆಟಿನಾ ಹಾಳಾದರೆ ಕಣ್ಣ ಇಡೀ ಬಾಕಿ ಭಾಗಗಳು, ಕಾರ್ನಿಯಾ, ಲೆನ್ಸ್ ಎಲ್ಲ ನಾರ್ಮಲ್ ಇದ್ದರೂ ಕೂಡ ರೆಟಿನಾ ಹಾಳಾದರೆ ದೃಷ್ಟಿ ಬರೋದಿಲ್ಲ. ಸೊ ರೆಟಿನಾವನ್ನು ಸರಿ ಮಾಡಬೇಕಾದ್ರೆ ಇಮ್ಮಿಡಿಯೇಟ್ಲಿ ಎಮರ್ಜೆನ್ಸಿಯಾಗಿ ಆಪ್ರೇಷನ್ ಮಾಡಬೇಕು, ಅದನ್ನು ಅಟ್ಯಾಚ್ ಮಾಡಬೇಕಾದ್ರೆ. ಒಂದು ಸಲ ಡಿಟ್ಯಾಚ್ ಆದ ನಂತರ ಅಟ್ಯಾಚ್ ಮಾಡಿದ ನಂತರ ಸರಿ ಆಗುತ್ತಾ, ಅದು ಪರ್ಮನೆಂಟ್ ಕ್ಯೂರ್ ಆಗುತ್ತಾ ಅಂತ? ಒಂದು ಸಲ ಡಿಟ್ಯಾಚ್ ಆದ ನಂತರ ಒಂದು ಪೀರಿಯಡ್ ಇರ್ತದೆ, ಒಂದು ಫ್ರ್ಯಾಕ್ಚರ್ ಹಾಗೆ. ರೆಟಿನಲ್ ಡಿಟ್ಯಾಚ್ಮೆಂಟ್ ಒಂದು ಫ್ರ್ಯಾಕ್ಚರ್ ಹಾಗೆ. ಇಮಿಡಿಯೇಟ್ಲಿ ಫ್ರ್ಯಾಕ್ಚರ್ ನಾವು ಸೆಟ್ ಮಾಡಲಿಕ್ಕೆ ನಾವು ಕಾಸ್ಟ್ ಹಾಕ್ತೇವೆ. ಹಾಗೆ ನಾವು ರೆಟಿನಲ್ ಅಟ್ಯಾಚ್ಮೆಂಟ್ ಮಾಡಿ ಒಂದು ಸಪೋರ್ಟ್ ಕೊಡಲಿಕ್ಕೆ ಕಾಸ್ಟ್ ಟೈಪ್ ಒಂದು ಸಿಲಿಕಾನ್ ಆಯಿಲ್ ಹಾಕ್ತೇವೆ. ಆ ಸಿಲಿಕಾನ್ ಆಯಿಲ್ ಹಾಕಿದ ನಂತರ ಅದು ರೆಟಿನಾಗೆ ಸಪೋರ್ಟ್ ಇರ್ತದೆ ಒಂದು 3 ಮಂತ್ಸಲ್ಲಿ. 3 ಮಂತ್ಸಲ್ಲಿ ನಾವು ಲೇಸರ್ ಮಾಡಿದ ರೆಟಿನಾ ಸ್ಟ್ರಾಂಗ್ ಆಗ್ತದೆ, ಅದು ಸ್ಮೂತ್ ಇರ್ತದೆ. ನಂತರ ನಾವು ಆಯಿಲನ್ನು ತೆಗಿಬೋದು. ಆಯಿಲ್ ತೆಗೆದರೆ, ಸಪೋರ್ಟ್ ತೆಗೆದ ನಂತರ ಒಂದು 1 ಮಂತಲ್ಲಿ ಏನಾದರೂ ಪ್ರಾಬ್ಲಮ್ ಇಲ್ಲದಿದ್ದರೆ ಯೂಶ್ವಲಿ ಪುನಃ ಡಿಟ್ಯಾಚ್ ಆಗೋದಿಲ್ಲ, ಅದು ಕ್ಯೂರ್ ಇರ್ತದೆ. ಮತ್ತು ವಿದಿನ್ 48 ಅವರ್ಸಲ್ಲಿ ನಾವು ಅಟ್ಯಾಚ್ ಮಾಡಿದರೆ ಆಲ್ಮೋಸ್ಟ್ 100% ದೃಷ್ಟಿ, ಮೇ ಬಿ ಒಂದು 10% ದೃಷ್ಟಿ ಕಮ್ಮಿ ಆಗಿರ್ಬೋದು, ಬಟ್ ಆಲ್ಮೋಸ್ಟ್ 100% ದೃಷ್ಟಿ ಬರಲಿಕ್ಕೆ ಚಾನ್ಸಸ್ ಉಂಟು ನಾವು ವಿದಿನ್ 48 ಅವರ್ಸ್ ಒಳಗಡೆ ಆಪ್ರೇಷನ್ ಮಾಡಿದರೆ. ಅದಕ್ಕಿಂತ ಲೇಟ್ ಆದರೆ ನಾನು ಹೇಳಿದ ಹಾಗೆ ಆಲ್ರೆಡಿ ಡಿಜೆನ್ರೇಷನ್ ಆಗ್ತದೆ, ಅದು ಹಾಳಾಗ್ತದೆ. ನಾವು ಅಟ್ಯಾಚ್ ಮಾಡ್ಬೋದು, ಬಟ್ ಅದು ಆ ರೆಟಿನಾ ಆಲ್ರೆಡಿ ವೀಕ್ ಇರ್ತದೆ. ಸೊ ಫುಲ್ ದೃಷ್ಟಿ ಬರೋದಿಲ್ಲ. ಅದು ಸರ್ಜರಿ ಪರ್ಫೆಕ್ಟ್ ಇದ್ದರೂ ಕೂಡ, ಅಟ್ಯಾಚ್ಮೆಂಟ್ ಪರ್ಫೆಕ್ಟ್ ಇದ್ದರೂ ಕೂಡ ಫಂಕ್ಷನ್ ಇಲ್ಲ, ರೀಜನ್ರೇಟ್ ಆಗೋದಿಲ್ಲ. ರೆಟಿನಾ ಒಂದು ಬ್ರೈನಿನ ಪಾರ್ಟ್ ಆ್ಯಕ್ಚುಲಿ. ಸೊ ಬ್ರೈನಲ್ಲಿ ಕೂಡ ಏನಾದರೂ ಸ್ಟ್ರೋಕ್ ಆದರೆ ಅದು ಡಿಜನ್ರೇಟ್ ಆದ ನಂತರ ಅದು ರೀಜನ್ರೇಟ್ ಆಗೋದಿಲ್ಲ. ಸೊ ಅದು ಒಂದ್ಸಲ ಹಾಳಾದ ನಂತರ ಅದು ಪರ್ಮನೆಂಟ್ ಆಗಿ ಹಾಳಾಗ್ತದೆ. ಕಾರಣದಿಂದ ಇದು ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗುತ್ತೆ? ರೆಟಿನಲ್ ಡಿಟ್ಯಾಚ್ಮೆಂಟಿಗೆ ಆಗಲಿಕ್ಕೆ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಅಂದರೆ ಏನಾದರೂ ರೆಟಿನಾದಲ್ಲಿ ವೀಕ್ನೆಸ್ ಇದ್ದರೆ, ಆ ವೀಕ್ನೆಸ್ ಯೂಶ್ವಲಿ ಐದರ್ ಫ್ರಮ್ ಯಂಗ್ ಏಜ್, ಒಂದು 10 ಇಯರ್ಸಿಂದ ಅಥವಾ 20 ಇಯರ್ಸ್ ಇರುವಾಗ. ಕಣ್ಣು ಸಣ್ಣದಿರುವಾಗ ಅದು ಕಣ್ಣು ಸಣ್ಣದಿರ್ತದೆ, ಬಟ್ ಏಜ್ ಜಾಸ್ತಿ ಆಗುವಾಗ ಕಣ್ಣು ಎಕ್ಸ್ಪ್ಯಾಂಡ್ ಆಗ್ತದೆ. ಕೆಲವರಿಗೆ ಕಣ್ಣು ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುವಾಗ ಮೈನಸ್ ಪವರ್ ಬರ್ತದೆ, ಮಯೋಪಿಯಾ ಅಂತ ಹೇಳ್ತದೆ. ಅವ್ರದ್ದು ಕಣ್ಣು ಸ್ವಲ್ಪ ಲಾಂಗ್ ಇರ್ತದೆ. ಸೊ ಅಂಥ ಜನರಿಗೆ ನರ ಎಲ್ಲ ಸ್ಟ್ರೆಚ್ ಆಗಿ ವೀಕ್ ಏರಿಯಾಸ್ ಬರ್ತದೆ. ಅದಕ್ಕೆ ಲ್ಯಾಟಿಸ್ ಡಿಜನ್ರೇಷನ್ ಅಂತ ಹೇಳ್ತದೆ. ಲ್ಯಾಟಿಸ್ ಡಿಜನ್ರೇಷನ್ ಅಂದರೆ ಅಲ್ಲಿ ರೆಟಿನಾ ತುಂಬ ವೀಕಾಗಿ, ಥಿನ್ನಾಗಿ ಇರ್ತದೆ. ಅಲ್ಲಿ ಏನಾದರೂ ಆ ವೀಕ್ ಏರಿಯಾದಲ್ಲಿ ರೆಟಿನಾದ ಮುಂದ್ಗಡೆ ಇರುವ ಒಂದು ವಿಟ್ರೆಸ್ ಜೆಲ್ ಇದೆ, ಎಲ್ಲರದ್ದು ಕಣ್ಣಲ್ಲಿ ಜೆಲ್ ಇದೆ. ಆ ವಯಸ್ಸು ಜಾಸ್ತಿ ಆಗುವಾಗ ಆ ಜೆಲ್ ಲಿಕ್ವಿಡ್ ಆಗ್ತದೆ, ಫ್ಲೂಯಿಡ್ ಆಗ್ತದೆ. ಆ ಜೆಲ್ದು ಪಾರ್ಟು ಆ ಕಡೆ ಈ ಕಡೆ
ಅಲ್ಲಾಡ್ತದೆ. ಅದು ಅಲ್ಲಾಡುವಾಗ ರೆಟಿನಾವನ್ನು ಪುಲ್ ಮಾಡಿ ಆ ವೀಕ್ ಏರಿಯಾದಲ್ಲಿ ಕಟ್ಟಾಗಿ ನರದ ಒಳಗಡೆ ಕಣ್ಣೊಳಗಡೆ ಇರುವ ನೀರು ನರದ ಕೆಳಗಡೆ ಹೋಗಿ ಡಿಟ್ಯಾಚ್ ಆಗ್ತದೆ. ಸೊ ಮೋಸ್ಟ್ ಕಾಮನ್ ಅಂದರೆ ವೀಕ್ ಏರಿಯಾಸ್ ಇರೋದು. ಸೊ ಈ ವೀಕ್ ಏರಿಯಾಸ್ ಇರೋದು ಮೋಸ್ಟ್ಲಿ ನಾನು ಹೇಳಿದ ಹಾಗೆ ಮೈನಸ್ ಪವರ್ ಇರುವವರಿಗೆ, ಮಯೋಪಿಯಾ ಅಂತ ಹೇಳ್ತದೆ, ಮೈನಸ್ ಪವರ್. ಅವರಿಗೆ ದೂರ ಕಾಣೋದಿಲ್ಲ, ದೂರ ಕಾಣಲಿಕ್ಕೆ ಮೈನಸ್ ಪವರ್ ಕನ್ನಡಕ ಇರಬೇಕು. ಅಂಥ ಜನರಿಗೆ ನಾವು ಯೂಶ್ವಲಿ ಎಸ್ಪೆಷಲಿ ಹೈ ಮೈನಸ್ ಪವರ್ ಇದ್ದರೆ ಎಲ್ಲರದ್ದು ಸ್ಕ್ರೀನ್ ಮಾಡ್ತೇವೆ. ಯಾರು ಇಲ್ಲಿ ಬಂದರೆ ನಾವು ಜಸ್ಟ್ ಕನ್ನಡಕ ಮಾಡೋದು ಅಲ್ಲ, ನಾವು ರೆಟಿನಾವನ್ನು ಕೂಡ ಸ್ಕ್ರೀನ್ ಮಾಡ್ತೇವೆ. ರೆಟಿನಾದಲ್ಲಿ ಸ್ಕ್ರೀನ್ ಆಗುವಾಗ ಏನಾದರೂ ಭಾಗದಲ್ಲಿ ವೀಕ್ನೆಸ್ ಇದ್ದರೆ ಎಲ್ಲ ಇಲ್ಲಿ ರೆಟಿನಾ ಡಿಪಾರ್ಟ್ಮೆಂಟಿಗೆ ರೆಫರ್ ಮಾಡ್ತೇನೆ, ನನಗೆ ರೆಫರ್ ಮಾಡ್ತೇನೆ. ಮತ್ತು ನಾವು ಆ ರೆಟಿನಾವನ್ನು ನೋಡಿ ಎಕ್ಸಾಮಿನ್ ಮಾಡಿ ನಮ್ಮ ಹತ್ರ ಒಂದು ಗ್ರೀನ್ ಲೇಸರ್ ಇದೆ. ಗ್ರೀನ್ ಲೇಸರ್ ಅಂದರೆ ಆ ಲೈಟ್ ವೀಕ್ ಏರಿಯಾಸನ್ನು ನಾವು ಸ್ಟ್ರೆಂಗ್ತನ್ ಮಾಡ್ಬೋದು ಲೇಸರ್ ಮಾಡಿದ ನಂತರ. ಸೊ ಅದು ಮಾಡಿದರೆ ಅದು ಡಿಟ್ಯಾಚ್ ಆಗೋದಿಲ್ಲ. ಅಲ್ಲಿ ಕಟ್ಟಿದ್ರೂ ಕೂಡ ಆ ಸ್ಟ್ರಾಂಗ್ ಏರಿಯಾ ಅದನ್ನು ಸೀಲ್ ಮಾಡಿ ಇಡ್ತದೆ. ಸೊ ನಾವು ಅದು ಪ್ರಿವೆಂಟ್ ಮಾಡ್ಬೋದು. ಸೆಕೆಂಡ್ ಕಾಮನ್ ಕಾಸ್ ಅಂದರೆ ಪೆಟ್ಟಾಗೋದು. ಪೆಟ್ಟಾಗೋದು ಅಂದರೆ ಯೂಶ್ವಲಿ ಒಂದು ಬ್ಲಂಟ್ ಟ್ರಾಮಾ ಅಂತ ಹೇಳ್ತದೆ. ಯಾವಾಗಲೂ ನಾವು ಕಣ್ಣಲ್ಲಿ ಶಾರ್ಪ್ ಆಬ್ಜೆಕ್ಟ್ಸಿಗೆ ನಾವು ಹೆದರ್ತೇವೆ, ಅದರಿಂದ ಶಾರ್ಪ್ ಆಬ್ಜೆಕ್ಟ್ಸಿಂದ ಕಣ್ಣು ಡ್ಯಾಮೇಜ್ ಆಗ್ಬೋದು. ಬಟ್ ವೆರಿ ಕಾಮನ್ಲಿ ಅಂದರೆ ಪೆಟ್ಟಾಗುವಾಗ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆದರೆ, ಅಥವಾ ಬಾಲ್ ತಾಗಿದರೆ, ಅಥವಾ ಕೈ ತಾಗಿದರೆ, ಏನಾದರೂ ಫೈಟ್ ಆಗುವಾಗ ಕೈ ತಾಗಿದರೆ ರೆಟಿನಾ ಕಣ್ಣನ್ನು ಕಂಪ್ರೆಸ್ ಆಗ್ತದೆ. ಅದು ಕಂಪ್ರೆಸ್ ಆಗುವಾಗ ಕಣ್ಣು ಸ್ಟ್ರೆಚ್ ಆಗಿ ರೆಟಿನಾ ಕಟ್ ಆಗ್ತದೆ. ಈವನ್ ನಾರ್ಮಲ್ ರೆಟಿನಾ ಕಟ್ ಆಗ್ತದೆ. ರೆಟಿನಾ ಕಟ್ ಆದರೆ ಇಮಿಡಿಯೇಟ್ಲಿ ಬ್ಲೀಡಿಂಗ್ ಬರ್ತದೆ ಅಂಥ ಟೈಪ್ ಪೆಟ್ಟಾದ ನಂತರ, ಮತ್ತು ರೆಟಿನಾ ಡಿಟ್ಯಾಚ್ ಆಗಿ ಸೇಮ್ ಪ್ರಾಬ್ಲಮ್ ಬರ್ತದೆ. ಥರ್ಡ್ ಪ್ರಾಬ್ಲಮ್ ಅಂದರೆ ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡೋದು. ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡುವಾಗ ನಾವು ನಾರ್ಮಲ್ ಲೆನ್ಸನ್ನು ನಾವು ತೆಗಿತೇವೆ. ಲೆನ್ಸ್ ತೆಗೆದ ನಂತರ ಒಂದು ಆರ್ಟಿಫಿಷಿಯಲ್ ಲೆನ್ಸ್ ನಾವು ಹಾಕ್ತೇವೆ. ಆ ಪ್ರೊಸೀಜರಿಂದ ನಾನು ಹೇಳಿದೆ ರೆಟಿನದ ಮುಂದ್ಗಡೆ ಇರೋ ವಿಟ್ರಿಯಸ್ ಜೆಲ್ ಉಂಟಲ್ಲ, ಅದು ಜಾಸ್ತಿ ಲಿಕ್ವಿಡ್ ಆಗ್ತದೆ. ಈವನ್ ನಾರ್ಮಲ್ ರೆಟಿನಾ ಕಟ್ಟಾಗಿ ರೆಟಿನಾ ಡಿಟ್ಯಾಚ್ಮೆಂಟ್ ಆಗೋದು. 3 ಮೋಸ್ಟ್ ಕಾಮನ್ ಕಾಸಸ್. ಬೇರೆ ಕಾಸಸ್ ಇದೆ, ಬಟ್ 3 ಮೋಸ್ಟ್ ಕಾಮನ್ ಕಾಸ್ ಅಂದರೆ ಇದು. ಐದರ್ ಮೈನಸ್ ಪವರ್ ಇರೋದು, ಪೆಟ್ಟಾಗೋದು, ಅಥವಾ ಕ್ಯಾಟ್ರಾಕ್ಟ್ ಆಪ್ರೇಷನ್ ಆದ ನಂತರ. ಕ್ಯಾಟ್ರಾಕ್ಟ್ ಆಪರೇಷನ್ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿಯನ್ನು ನೀಡಬಹುದಾ ಅಂತ? ಕ್ಯಾಟ್ರಾಕ್ಟ್ ಆಪರೇಷನ್ ಅಂದರೆ ಏನು ಅನ್ನುವಂಥದ್ದು? ಕ್ಯಾಟ್ರಾಕ್ಟ್ ಆಪ್ರೇಷನ್ ಅಂದರೆ ಎಲ್ಲರದ್ದು ಲೆನ್ಸ್ ಕ್ಲಿಯರ್ ಇರ್ತದೆ ಯಂಗ್ ಏಜಲ್ಲಿ. ನಾವು ನಮ್ಮ ಏಜ್ ಜಾಸ್ತಿ ಆಗುವಾಗ ಅದಕ್ಕೆ ಎಸ್ಪೆಷಲಿ ನಮ್ಮದು ಈ ಸನ್ಲೈಟ್ ಎಕ್ಸ್ಪೋಜರ್ ಆದ ನಂತರ ಆ ಲೆನ್ಸ್ ಹಾರ್ಡ್ ಆಗ್ತದೆ. ಸ್ವಲ್ಪ ಟೈಮ್ ಆದ ನಂತರ ಅದು ಬ್ಲ್ಯಾಕ್ ಆಗ್ತದೆ, ಕ್ಯಾಟ್ರಾಕ್ಟ್, ಅದು ಒಪೇಕ್ ಆಗ್ತದೆ. ಸೊ ಲೆನ್ಸ್ ಕ್ಲೀನ್ ಇಲ್ಲದ್ರೆ ಲೈಟ್ ಒಳಗಡೆ ಹೋಗೋದಿಲ್ಲ. ರೆಟಿನಾ ಫಿಲ್ಮ್ ಸರಿ ಇದ್ದರೂ ಕೂಡ, ರೆಟಿನಾ ವರ್ಕ್ ಆಗ್ತಾಯಿದ್ರೂ ಕೂಡ ಲೆನ್ಸ್ ಲೈಟನ್ನು ಬಿಡೋದಿಲ್ಲ. ಸೊ ಅದರಿಂದ ಏನಾಗ್ತಂದರೆ ದೃಷ್ಟಿ ಕಮ್ಮಿ ಆಗ್ತದೆ. ಕ್ಯಾಟ್ರಾಕ್ಟ್ ತುಂಬ ಕಾಮನ್, ಆಲ್ಮೋಸ್ಟ್ ಎಲ್ಲರಿಗೆ ಬರ್ತದೆ. ಕ್ಯಾಟ್ರಾಕ್ಟ್ ಆಪ್ರೇಷನ್ ಅಂದರೆ ನಾವು ಫೇಕೋ ಎಮಲ್ಸಿಫಿಕೇಷನ್, ಒಂದು ಅಲ್ಟ್ರಾಸೌಂಡ್ ಪ್ರೋಬ್ ಕಣ್ಣೊಳಗಡೆ ಹಾಕಿ ಆ ಹಾರ್ಡ್ ಲೆನ್ಸನ್ನು ನಾವು ಡಿಸಾಲ್ವ್ ಮಾಡಿ ಅದನ್ನು ಆಸ್ಪಿರೇಟ್ ಅಂದರೆ ಅದನ್ನು ತೆಗೆದು, ಲಿಕ್ವಿಡ್ ಆಗಿ ತೆಗೆದು ನಾವು ಒಂದು ಆರ್ಟಿಫಿಷಿಯಲ್ ಲೆನ್ಸ್ ಹಾಕ್ತೇವೆ. ಅದು ಸಣ್ಣ ಇನ್ಸೆಷನಿಂದ, ಅಂದರೆ ಅದು ನಿಮ್ಗೆ ಸ್ಟಿಚ್ ಕೂಡ ಹಾಕೋದು ಬೇಡ. ಸೊ ಮಾಡರ್ನ್ ಕ್ಯಾಟ್ರಾಕ್ಟ್ ಸರ್ಜರಿಯ ಮುಂಚೆ ನಾವು ಆ ಲೆನ್ಸನ್ನು ಫಿಸಿಕಲಿ ಇಡೀ ಲೆನ್ಸನ್ನು ಹೊರಗಡೆ ತೆಗೆದು, ಲಿಕ್ವಿಫೈಡ್ ಅಲ್ಲ ಹಾರ್ಡ್ ಲೆನ್ಸನ್ನು ಹೊರಗಡೆ ತೆಗೆದು ನಾವು ಇನ್ನೊಂದು ಲೆನ್ಸ್ ಹಾಕಬೇಕಾಗ್ತಾ ಇತ್ತು. ಅದಕ್ಕೆ ನಾವು ಒಂದು ದೊಡ್ಡ ಇನ್ಸೆಷನ್ ಮಾಡಿ ಸ್ಟಿಚೆಲ್ಲ ಹಾಕಬೇಕಾಗಿತ್ತು. ಈಗ ವಿದೌಟ್ ಸ್ಟಿಚ್ಲೆಸ್ ಲೇಸರ್ ಹೇಳ್ತಾರೆ, ಬಟ್ ಆ್ಯಕ್ಚುಲಿ ಅದು ಅಲ್ಟ್ರಾಸೌಂಡ್ ಎನರ್ಜಿಯಿಂದ ಮಾಡೋದು ಸರ್ಜರಿ. ಕ್ಯಾಟ್ರಾಕ್ಟ್ ಸರ್ಜರಿ ನಾವು ಮಾಡಿ ಕ್ಲಿಯರ್ ಲೆನ್ಸ್ ನಾವು ಹಾಕ್ತೇವೆ. ದಟ್ ಇಸ್ ಕ್ಯಾಟ್ರಾಕ್ಟ್. ಕ್ಯಾಟ್ರಾಕ್ಟ್ ಆಪರೇಷನ್ ಅಂದರೆ ಅದು ಅಂತ ಹೇಳಿದ್ರಿ. ಈಗ ನೀವು ರೆಟಿನಲ್ ಡಿಟ್ಯಾಚ್ಮೆಂಟ್ ಬಗ್ಗೆ ನೀವು ಮಾಹಿತಿಯನ್ನು ನೀಡ್ತಾ ಇದ್ದೀರಿ ಡಾಕ್ಟರ್. ಇನ್ನು ಕೇಳೋದಾದರೆ ಇದು ಯಾವೆಲ್ಲ ಏಜ್ ಗ್ರೂಪಲ್ಲಿ ಕಾಣಿಸ್ಕೊಳ್ಳುತ್ತೆ? ಅದಕ್ಕೆ ಏಜ್ ಫ್ಯಾಕ್ಟರ್ಸ್ ಏನಾದರೂ ಮ್ಯಾಟರ್ ಆಗುತ್ತಾ, ಇಂಪಾರ್ಟೆಂಟ್ ಅನ್ನುವಂಥದ್ದು? ವೆರಿ ಗುಡ್ ಕ್ವೆಶ್ಚನ್. ಇದು ಏಜ್ ನಾನು ಹೇಳಿದ್ದೇನೆ, ಯೂಶ್ವಲಿ ಸಣ್ಣದಿರುವಾಗ ವಿಟ್ರಿಯಸ್ ಜೆಲ್ ಸಾಲಿಡ್ ಆಲ್ಮೋಸ್ಟ್ ಜೆಲ್ ಹಾಗಿರ್ತದೆ. ಏಜ್ ಜಾಸ್ತಿ ಆಗುವಾಗ ಆ ಜೆಲ್ ಫ್ಲೂಯಿಡ್ ಆಗ್ತದೆ. ಸೊ ಯೂಶ್ವಲಿ 35-40 ಇಯರ್ಸ್ ಆದ ನಂತರ ಅದು ಲಿಕ್ವಿಫೈ ಆಗ್ತದೆ. ಲಿಕ್ವಿಫೈ ಅಂದರೆ ಆ ಜೆಲ್ ಫ್ಲೂಯಿಡ್ ಆಗ್ತದೆ. ಅದು ಫ್ಲೂಯಿಡ್ ಆಗುವಾಗ ಅದು ರೆಟಿನಾದ ಮುಂದ್ಗಡೆ ಶೇಕ್ ಆಗಿ ರೆಟಿನಾವನ್ನು ಪುಲ್ ಆಗ್ತದೆ. ಸೊ ಕ್ಯಾಟ್ರಾಕ್ಟ್ ಇದು ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂದರೆ ಯೂಶ್ವಲಿ ಆಫ್ಟರ್ 45 ಇಯರ್ಸ್ ಆದ ನಂತರ 50, 60, 70 ಇಯರ್ಸಿಗೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗ್ತದೆ. ಆದರೂ ಕೆಲವರಿಗೆ ನಾನು ಹೇಳಿದರೆ ಮೈನಸ್ ಪವರ್ ತುಂಬ ಜಾಸ್ತಿ ಇದ್ದರೆ, -10, -12, ಈವನ್ ಮಕ್ಕಳಿಗೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗಲಿಕ್ಕೆ ಚಾನ್ಸಸ್ ಉಂಟು, ಎಸ್ಪೆಷಲಿ ಮೈನಸ್ ಪವರ್ ತುಂಬ ಜಾಸ್ತಿ ಇದ್ದರೆ. ಓಕೆ. ಇನ್ನೂ ಕೇಳೋದಾದರೆ ಡಾಕ್ಟರ್,
ಡಾಕ್ಟರ್ ಒಂದು ನೀವು ಮಕ್ಕಳಲ್ಲಿ ಬರುವಂತಹ ಚಾನ್ಸಸ್ ತುಂಬ ಕಡಿಮೆ ಅಂತ ಹೇಳಿದ್ರಿ, ಇನ್ನು ಹೆರಿಡಿಟ್ರಿ ಏನಾದರೂ ಬರುವಂತಹ ಚಾನ್ಸಸ್ ಇರುತ್ತಾ ಇದು ಅನ್ನೋದು? ಎಸ್, ತುಂಬ ಹೆರಿಡಿಟ್ರಿ ಕಂಡೀಷನ್ಸಲ್ಲಿ ಕೂಡ ರೆಟಿನಲ್ ಡಿಟ್ಯಾಚ್ಮೆಂಟ್ ಇರ್ತದೆ. ಕೆಲವು ಸಿಂಡ್ರೋಮ್ಸ್ ಇರ್ತದೆ, ಸ್ಟಿಕ್ಲರ್ ಸಿಂಡ್ರೋಮ್ಸ್ ಎಲ್ಲ ವಿಟ್ರೋ ರೆಟಿನೋಪತೀಸ್ ಅಂತ ಹೇಳ್ತೇವೆ. ಅದರಲ್ಲಿ ಯೂಶ್ವಲಿ ಐದರ್ ಏನಾದರೂ ಹಿಯರಿಂಗ್ ಪ್ರಾಬ್ಲಮ್ ಅಥವಾ ಸ್ಪೈನಲ್ ಪ್ರಾಬ್ಲಮ್ ಏನಾದರೂ ಇರ್ಬೋದು. ಮಾರ್ಫಿನ್ ಸಿಂಡ್ರೋಮ್ ಅಂತ ಇನ್ನೊಂದು ಪ್ರಾಬ್ಲಮ್ ಇದೆ. ಯಾರಿಗೆ ತುಂಬ ಹೈಟ್ ಎಲ್ಲ ಇರ್ತದೆ, ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇರ್ತದೆ, ಹಾರ್ಟ್ ವ್ಯಾಲ್ವ್ ಪ್ರಾಬ್ಲಮ್ ಇರ್ತದೆ, ರೆಟಿನಲ್ಲಿ ಪ್ರಾಬ್ಲಮ್ ಇರ್ತದೆ. ಸೊ ಇಂಥ ಜೆನೆಟಿಕ್ ರೆಟಿನಲ್ ಕಂಡೀಷನ್ಸ್ ಕೂಡ ಇರ್ತದೆ. ಯಾವುದರ ಜನರಿಗೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಎನಿ ಏಜಲ್ಲಿ ಆಗ್ಬೋದು, ಬಟ್ ಅದು ರೇರ್. ಕಾಮನ್ ಕಾಸ್ ಅಂದರೆ ಇರೋದು ಮೈನಸ್, ನಾನು ಹೇಳಿದ್ದು 3 ಕಾರಣ: ಮೈನಸ್ ಪವರ್, ಪೆಟ್ಟು, ಕ್ಯಾಟ್ರಾಕ್ಟ್ ಆಪರೇಷನ್ ನಂತರ ರೇರ್ ಇದೆ. ಹೌದು ಇರ್ಬೋದು. ರೆಟಿನಲ್ ಡಿಟ್ಯಾಚ್ಮೆಂಟ್ ಸಿಂಪ್ಟಮ್ಸ್ ಯಾವ ರೀತಿಯಾಗಿ ಇರುತ್ತೆ ಅಂತ? ಸೊ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗಬೇಕಾದ್ರೆ ಫಸ್ಟ್ ಆ ವಿಟ್ರಿಯಸ್ ಜೆಲ್ ಫ್ಲೂಯಿಡ್ ಆಗಬೇಕು. ಫ್ಲೂಯಿಡ್ ಆಗುವಾಗ ಸೊ ಫಸ್ಟ್ ಕ್ಲಿಯರ್ ಜೆಲ್ ಇರ್ತದೆ, ನಂತರ ನೀರಿರ್ತದೆ, ಆ ಜೆಲ್ ಅಲ್ಲಾಡ್ತಾ ಇರ್ತದೆ. ಸೊ ಅದು ಅಲ್ಲಾಡುವಾಗ ಒಂದು ಫ್ಲೋಟರ್ಸ್ ಬರ್ತದೆ. ಫ್ಲೋಟರ್ಸ್ ಅಂದರೆ ಸ್ಮಾಲ್ ಬ್ಲ್ಯಾಕ್ ಡಾಟ್ಸ್ ಕಾಣ್ತಾ ಇರ್ಬೋದು, ಕೆಲವೊಮ್ಮೆ ದೊಡ್ಡ ಬ್ಲ್ಯಾಕ್ ಸ್ಪಾಟ್, ಕೆಲವೊಮ್ಮೆ ಝಿಗ್ಝ್ಯಾಗ್ ಲೈನ್ಸ್ ಕಾಣೋದು, ಈ ಪ್ರಾಬ್ಲಮ್ಸ್ ಎಲ್ಲ ಬರ್ತದೆ. ಆ ಫ್ಲೋಟರ್ಸ್ ತುಂಬ ಜಾಸ್ತಿ ಆದರೆ ಆಲ್ವೇಸ್ ನಾವು ಈವನ್ ಮೈನಸ್ ಪವರ್ ಇಲ್ಲದ್ರೆ ರೆಟಿನಾಗೆ ಚೆಕಪ್ ಮಾಡಬೇಕು. ಬಿಕಾಸ್ ಲೇಸರ್ ಮಾಡುವುದು, ನಾನು ಹೇಳಿದ್ದೇನೆ ನಮ್ಮ ಹತ್ರ ಲೇಸರ್ ಮಿಷಿನ್ ಇದೆ, ಅದೊಂದು 15-20 ಮಿನಿಟ್ಸ್ ಪ್ರೊಸೀಜರ್. ಏನು ರೆಸ್ಟ್ ಇಲ್ಲ, ಜಾಸ್ತಿ ಕಾಸ್ಟ್ ಇಲ್ಲ, ಇಮಿಡಿಯೇಟ್ಲಿ ಮನೆಗೆ ಹೋಗ್ಬೋದು. ರೆಟಿನಲ್ ಡಿಟ್ಯಾಚ್ಮೆಂಟ್ ಸರ್ಜರಿ ಒಂದು ಮೇಜರ್ ಸರ್ಜರಿ, ಲೇಸರ್ ಅಂದರೆ ಮೈನರ್ ಪ್ರೊಸೀಜರ್. ಆ ಸ್ಟೇಜಲ್ಲಿ ನಾವು ಅದನ್ನು ಪಿಕಪ್ ಮಾಡಿದರೆ, ಯಾವಾಗ ರೆಟಿನಾ ಜಸ್ಟ್ ಕಟ್ ಆಗಿದೆ ಆಗ ನಾವು ಚೆನ್ನಾಗಿ ಲೇಸರ್ ಮಾಡ್ಬೋದು. ಸೆಕೆಂಡ್ ಸಿಂಪ್ಟಮ್ ಅಂದರೆ ರೆಟಿನಾದ ಮೇಲೆ ಪುಲ್ ಆಗ್ತದೆ, ಒಂದು ಲಿಕ್ವಿಡ್ ಆಗ್ತದೆ, ಆ ಜೆಲ್ ಲಿಕ್ವಿಡ್ ಆಗಿ ರೆಟಿನಾವನ್ನು ಪುಲ್ ಮಾಡ್ತದೆ. ಪುಲ್ ಮಾಡುವಾಗ ಫ್ಲ್ಯಾಶಸ್ ಬರ್ತದೆ. ಎಲ್ಲಿ ರೆಟಿನಾ ಪುಲ್ ಆಗ್ತಾ ಇದೆಯಲ್ಲ ಅಲ್ಲಿ ರೆಟಿನಾ ಇರಿಟೇಟ್ ಆಗ್ತದೆ, ಅಲ್ಲಿ ಪುಲ್ ಆಗುವಾಗ. ಸೊ ಫ್ಲ್ಯಾಶಸ್ ಬರ್ತದೆ. ಫ್ಲ್ಯಾಶಸ್ ಅಂದರೆ ಯೂಶ್ವಲಿ ತುಂಬ ಬ್ರೈಟ್ ಇರ್ತದೆ, ಒಂದು ಲೈಟ್ನಿಂಗ್ ಸ್ಟ್ರೈಕ್ ಹಾಗೆ ವೆರಿ ಬ್ರೈಟ್ ಫ್ಲ್ಯಾಶ್ ಬರ್ತದೆ. ಅಂಥ ಫ್ಲ್ಯಾಶಸ್ ಬರ್ತಿದ್ರೆ ಅಲ್ಲಿ ಏನಿರೋದಿಲ್ಲ, ನಾವು ನಮ್ಮ ಕೆಲಸ ಮಾಡ್ತಾ ಇರ್ತೇವೆ, ಮೇ ಬಿ ಟಿ ವಿ ನೋಡ್ತಾ ಇರ್ಬೋದು, ಕಂಪ್ಯೂಟರ್ ಯೂಸ್ ಮಾಡ್ತಾ ಇರ್ಬೋದು, ಓದ್ತಾ ಇರ್ಬೋದು, ಸಡನ್ಲಿ ಒಂದು ಬ್ರೈಟ್ ಫ್ಲ್ಯಾಶ್ ಬರ್ತದೆ. ಬಟ್ ನಮಗೆ ಗೊತ್ತಿರ್ತದೆ ಅಲ್ಲಿ ಏನಿಲ್ಲ ಫ್ಲ್ಯಾಶ್ ಆಗಲಿಕ್ಕೆ, ಅಲ್ಲಿ ಲೈಟ್ ಇಲ್ಲ, ಅಲ್ಲಿ ಲೈಟ್ನಿಂಗ್ ಇಲ್ಲ, ಬಟ್ ನಾವು ಆ ಕಡೆ ನೋಡಿ ಏನಿಲ್ಲ, ಬಟ್ ತನ್ನಷ್ಟೇ ಫ್ಲ್ಯಾಶ್ ಬರ್ತಾ ಇದೆ. ಅದೊಂದು ತುಂಬ ಡೇಂಜರಸ್ ಸಿಚುವೇಶನ್. ಬಿಕಾಸ್ ಅಲ್ಲಿ ಅಂದರೆ ರೆಟಿನಾ ಪುಲ್ ಆಲ್ರೆಡಿ ಆಗ್ತಾಯಿದೆ, ಲಿಕ್ವಿಡ್ ಆಗಿ ಈಗ ರೆಟಿನಾವನ್ನು ಪುಲ್ ಆಗ್ತಾಯಿದೆ. ಅಂಥ ಸಿಚುವೇಷನಲ್ಲಿ ಇಮ್ಮಿಡಿಯೇಟ್ಲಿ ಹೋಗಿ ಲೇಸರ್ ಮಾಡಬೇಕಾಗ್ತದೆ, ಅಂಥ ಫ್ಲ್ಯಾಶಸಲ್ಲಿ ಟೇರ್ ಇದ್ದರೆ. ಥರ್ಡಲ್ಲಿ ರೆಟಿನಾ ಟೇರ್ ಆದ ನಂತರ ಬ್ಲೀಡಿಂಗ್ ಬರ್ತದೆ, ಬ್ಲ್ಯಾಕ್ ಸ್ಪಾಟ್ಸ್ ತುಂಬ ಜಾಸ್ತಿ ಆಗ್ತದೆ. ಒಂದು ಸೈಡ್ ಡಿಟ್ಯಾಚ್ಮೆಂಟ್ ಆದ ನಂತರ ಒಂದು ಸೈಡಿಂದ ನರದ ಕೆಳಗಡೆ ನೀರು ಬರ್ತಾ ಇರ್ತದೆ, ಆ ಸೈಡಿಂದ ನಮಗೆ ಕಾಣೋದಿಲ್ಲ, ಒಂದು ಶ್ಯಾಡೋ ಬರ್ತಾ ಹಾಗೆ, ಒಂದು ಕರ್ಟನ್ ಬೀಳೋ ಹಾಗೆ ಒಂದು ಫೀಲಿಂಗ್ ಬರ್ತದೆ. ಅದು ಫೈನಲ್ ಸ್ಟೇಜ್. ಅದಕ್ಕೆ ಆಲ್ರೆಡಿ ರೆಟಿನಲ್ ಡಿಟ್ಯಾಚ್ಮೆಂಟ್ ಸ್ಟಾರ್ಟ್ ಆಗಿದೆ. ಅಂಥ ಸಿಚುವೇಷನ್ಸಲ್ಲಿ ಆಲ್ರೆಡಿ ನಾವು ಸರ್ಜರಿ ಮಾಡಬೇಕು. ಬಟ್ ಲೈಕ್ ಐ ಸೆಡ್ 48 hours ಒಳಗಡೆ ನಾವು ಆಪ್ರೇಷನ್ ಮಾಡಿದ್ರೆ ಒಳ್ಳೆ ಸಕ್ಸಸ್ ಚಾನ್ಸಸ್ ಇದೆ. ಸೊ ಇದು ನಮ್ಮ ಮೇನ್ ಏಮ್ ಅಂದರೆ ಪೇಷಂಟ್ಸನ್ನು ಬೇಗ ಬರಬೇಕು. ಕೆಲವರೆಲ್ಲ ತುಂಬ ಜನರು ಥಿಂಕ್ ಮಾಡ್ತಾರೆ, ಕಣ್ಣಲ್ಲಿ ದೃಷ್ಟಿ ಕಾಣ್ತಾ ಇಲ್ಲದಿದ್ದರೆ ಕ್ಯಾಟ್ರಾಕ್ಟ್ ಇರ್ಬೋದು. ಎಲ್ಲರಿಗೆ ಕ್ಯಾಟ್ರಾಕ್ಟ್ ಇಷ್ಟು ಕಾಮನ್ ಪ್ರಾಬ್ಲಮ್ ಅಲ್ಲ. ಸೊ ಓಕೆ, ನಾನು ನಾಳೆ ಹೋಗುವ, 1 week ನಂತರ ಹೋಗುವ, 1 month ನಂತರ ಹೋಗುವ, ಆ ಮನಸ್ಸಲ್ಲಿ ಇರ್ತದೆ. ಇದೇನಾದರೂ ಫಂಕ್ಷನ್ ಇರ್ಬೋದು, ಬ್ಯುಸಿ ಇರ್ಬೋದು. ಸೊ ತುಂಬ ಪೇಷಂಟ್ಸ್ 1 month, ನಾನು ಇಲ್ಲಿ ಬರುವಾಗ ಅವರಿಗೆ ಏನು ಕಾಣ್ತಾ ಇಲ್ಲ, 1 month ಇಂಥ ದೃಷ್ಟಿ ಇಲ್ಲ ಅಂತ ಹೇಳ್ತಾರೆ. ಮತ್ತು ನಾನು ನೋಡುವಾಗ ಫುಲ್ ರೆಟಿನಾ ಹಾಳಾಗಿದೆ. ಅಂಥ ಸಿಚುವೇಷನಲ್ಲಿ ನಾವು ಅಟ್ಯಾಚ್ ಮಾಡ್ಬೋದು, ದೃಷ್ಟಿ ಇಂಪ್ರೂವ್ ಆಗ್ತದೆ ಸ್ವಲ್ಪ, ಬಟ್ ಅಷ್ಟು ಒಳ್ಳೆಯ ರಿಸಲ್ಟ್ ಬರೋದಿಲ್ಲ. ಸೊ ನಮ್ಮ ಮೇನ್ ಏಮ್ ಅಂದರೆ ಪೇಷಂಟ್ಸನ್ನು ಎಡ್ಯುಕೇಟ್ ಮಾಡೋದು. ಸಡನ್ ವಿಷುವಲ್ ಲಾಸ್ ಇದ್ದರೆ ಅಥವಾ ಇಂಥ ಸಿಂಪ್ಟಮ್ಸ್ ಇದ್ದರೆ ಅದನ್ನು ಇಗ್ನೋರ್ ಮಾಡಬಾರ್ದು, ಇಮಿಡಿಯೇಟ್ಲಿ ಬಂದು ತೋರಿಸಬೇಕು. ಎಲ್ಲ ರೀಸನ್ಸ್ ಕ್ಯಾಟ್ರಾಕ್ಟ್ ಇರೋದಿಲ್ಲ, ಕೆಲವರಿಗೆ ಕ್ಯಾಟ್ರಾಕ್ಟ್ ಬರ್ತದೆ, ಕ್ಯಾಟ್ರಾಕ್ಟ್ ಪ್ರೋಗ್ರೆಷನ್ ತುಂಬ ಸ್ಲೋ ಇರ್ತದೆ. ಸೊ ದೃಷ್ಟಿ ಕಾಣ್ತಾ ಏನಾದರೂ ದೃಷ್ಟಿ ಡೌನ್ ಆಗ್ತಾ ಇದ್ದರೆ ನಾವು ಮನಸ್ಸಲ್ಲಿ ಕ್ಯಾಟ್ರಾಕ್ಟ್ ಉಂಟು, ನೆಕ್ಸ್ಟ್ ಟೈಮ್ ನಾವು ತೋರಿಸ್ಬೋದು ಅಂತ ಥಿಂಕ್ ಮಾಡಬಾರ್ದು. ಒಂದ್ಸಲ ಚೆಕಪ್ ಮಾಡಿ ಕನ್ಫರ್ಮ್ ಮಾಡಿ ಬೇರೆ ಏನು ಪ್ರಾಬ್ಲಮ್ ಇಲ್ಲ, ನಂತರ ನೀವು ಕಂಟಿನ್ಯೂ ಮಾಡ್ಬೋದು. ಮೇಜರ್ ಪ್ರಾಬ್ಲಮ್ ಇದ್ದರೆ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಮಾಡಬೇಕು. ಎಸ್ ಡಾಕ್ಟರ್, ಈ ಒಂದು ವಿಚಾರದ ಬಗ್ಗೆ ಮತ್ತಷ್ಟು ನಿಮ್ಮ ಜೊತೆ ಮಾಹಿತಿಯನ್ನು ನಾವು ಪಡ್ಕೊಳ್ಳಿಕ್ಕಿದ್ದೇವೆ. ಅಂದರೆ ಒಂದು ಸಣ್ಣ ಬ್ರೇಕ್ ತಗೊಂಡು ಬೇಗ ವಾಪಸ್ ಬಂದ್ಬಿಡೋಣ. ಎಸ್ ದೃಷ್ಟಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ
ಈಗ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಅರ್ಪಿಸುವ ದೃಷ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ ಜೇಕಬ್ ಚಾಕೋ ಅವರಿದ್ದಾರೆ. ಅವರು ನಮಗೆ ರೆಟಿನಾ ಡಿಟ್ಯಾಚ್ಮೆಂಟ್ ಹಾಗೆ ಟ್ರಾಮಾದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಡಾಕ್ಟರ್, ನೀವು ಹೇಳಿದ್ರಿ ಅದನ್ನು ಸರ್ಜರಿ ಮಾಡಿದರೆ ನಾವು 48 ಅವರ್ಸ್ಗಿಂತ ಮುಂಚೆ ಬೇಗ ಅದನ್ನು ಸರಿ ಮಾಡ್ಬೋದು ಅಂತ ಹೇಳಿದ್ರಿ. ಈ ಒಂದು ರೆಟಿನಾ ಡಿಟ್ಯಾಚ್ಮೆಂಟಲ್ಲಿ ಪರ್ಮನೆಂಟ್ ಬ್ಲೈಂಡ್ನೆಸ್ ಬರುವಂತಹ ಚಾನ್ಸಸ್ ಇರುತ್ತಾ ಅಂತ? ಎಸ್, ಡೆಫಿನೆಟ್ಲಿ. ಅದು ರೆಟಿನಾ ಡಿಟ್ಯಾಚ್ ಆದ ನಂತರ ವಿದಿನ್ 48 ಅವರ್ಸ್ ಅದು ಡಿಜನರೇಟ್ ಆಗ್ತದೆ. ಅದು ಡಿಜನರೇಷನ್ ಅಂದರೆ ಅದು ಹಾಳಾಗ್ತದೆ. ಟೈಮ್ ಹೋಗುವಾಗ ಒಂದೆರಡು ವಾರ 3 ವಾರದಲ್ಲಿ ರೆಟಿನಾದ ಮುಂದ್ಗಡೆ ವಿಟ್ರಿಯಸ್ ಜೆಲ್ ಇರುವ ಜಾಗದಲ್ಲಿ ಮೆಂಬ್ರೇನ್ಸ್ ಡೆವಲಪ್ ಆಗ್ತದೆ. ಮೆಂಬ್ರೇನ್ಸ್ ಅಂದರೆ ಒಂದು ಸ್ಕಾರ್ ಟಿಶ್ಯೂ. ಅದನ್ನು ಬಾಡಿ ಅದನ್ನು ಹೀಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ, ಬಟ್ ಅದು ಹೀಲ್ ಆಗೋದಿಲ್ಲ. ಆ ಸ್ಕಾರಿಂಗ್ ಟಿಶ್ಯೂ ರೆಟಿನಾವನ್ನು ಇನ್ನೂ ಪುಲ್ ಮಾಡ್ತದೆ. ಅದು ಪ್ರಾಲಿಫರೇಟರಿ ವಿಟ್ರಿಯೋರೆಟಿನೋಪತಿ ಅಂತ ಹೇಳ್ತದೆ. ಅಂಥ ಕಂಡೀಷನಲ್ಲಿ ಆ ಸಿಚುವೇಷನಲ್ಲಿ ಏನಾಗ್ತಂದರೆ ಈ ಜೆಲ್ ಮಾತ್ರ ಅಲ್ಲ, ಆ ಮೆಂಬ್ರೇನ್ಸ್ ಕೂಡ ನಾವು ತೆಗಿಬೇಕು. ಒಂದು ಸಲ ಮೆಂಬ್ರೇನ್ಸ್ ಬಂದ ನಂತರ ಅದು ರೆಟಿನಾ ಆಲ್ಮೋಸ್ಟ್ ಸ್ವಲ್ಪ ತುಂಬ ಡ್ಯಾಮೇಜ್ ಆಗಿ ದೃಷ್ಟಿ ತುಂಬ ಕಮ್ಮಿ ಆಗ್ಬೋದು. ಆ ಮೆಂಬ್ರೇನ್ಸ್ ಲೆನ್ಸ್ನ ಹಿಂದ್ಗಡೆದು ಇರುವ ಸಿಲರಿ ಬಾಡಿ ಕೂಡ ಫುಲ್ ಆಗ್ತದೆ, ಕ್ಯಾಟ್ರಾಕ್ಟ್ ಡೆವಲಪ್ ಆಗ್ತದೆ, ಮತ್ತು ಫ್ಯೂ ಮಂತ್ಸ್ ನಂತರ ರೆಟಿನಾ ಎಷ್ಟು ಡ್ಯಾಮೇಜ್ ಆಗ್ತದೆ, ಪರ್ಮನೆಂಟಾಗಿ ಬ್ಲೈಂಡ್ ಆಗ್ತದೆ. ಸೊ ಆಫ್ಟರ್ 2-3 ಮಂತ್ಸಲ್ಲಿ ನಾವು ಆಪ್ರೇಷನ್ ಮಾಡಿದರೂ ಕೂಡ ಅಟ್ಯಾಚ್ ಆಗಲಿಕ್ಕೆ ಚಾನ್ಸಸ್ ಕಮ್ಮಿ ಉಂಟು, ಬಿಕಾಸ್ ಎಷ್ಟು ಮೆಂಬ್ರೇನ್ಸ್ ಇದೆ. ಸರ್ಜರಿ ಕೂಡ ಲಾಂಗ್ ಇರ್ತದೆ, ಬಿಕಾಸ್ ಎಷ್ಟು ಮೆಂಬ್ರೇನ್ಸ್ ನಾವು ತೆಗಿಬೇಕು, ಪೀಲ್ ಮಾಡಬೇಕು. ಅದು ತುಂಬ ಕಷ್ಟ. ಕೇರ್ಫುಲಿ ನಾವು ಪೀಲ್ ಮಾಡಬೇಕು. ಅದಾದ ನಂತರ ಇಷ್ಟು ಟೈಮ್ ಲಾಂಗ್ ಸರ್ಜರಿ, ಇಷ್ಟು ಎಫರ್ಟ್ ಹಾಕಿದ ನಂತರ ಕೂಡ ದೃಷ್ಟಿ ಒಳ್ಳೆ ಬರೋದಿಲ್ಲ, ಬಿಕಾಸ್ ಐದರ್ ರೆಟಿನಾ ಪುನಃ ಡಿಟ್ಯಾಚ್ ಆಗ್ತದೆ ಅಥವಾ ರೆಟಿನಾ ಅಟ್ಯಾಚ್ ಇದ್ದರೂ ಕೂಡ ಅದರ ಫಂಕ್ಷನ್ ಇರೋದಿಲ್ಲ, ಅದು ಹಾಳಾಗ್ತಾ ಇರ್ತದೆ. ಸೊ ಬ್ಲೈಂಡ್ನೆಸ್ ಆಗಲಿಕ್ಕೆ ಡೆಫಿನೆಟ್ ಚಾನ್ಸಸ್ ಇದೆ ಡಿಟ್ಯಾಚ್ಮೆಂಟಿಂದ. ಎಸ್, ಒಂದು ಸಲ ಡಿಟ್ಯಾಚ್ ಆದ ನಂತರ ಅಟ್ಯಾಚ್ ಮಾಡ್ತೀರಲ್ವಾ, ಮತ್ತೆ ಕಣ್ಣಿನ ದೃಷ್ಟಿ ಬರ್ತದೆ ಅಂತ ನೀವು ಹೇಳಿದ್ರಿ. ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಕೇಸಲ್ಲಿ ಕಣ್ಣಿನ ದಾನವನ್ನ ಮಾಡ್ಬೋದಾ ಅಂತ, ಡೊನೇಟ್ ಮಾಡ್ಬೋದಾ ಕಣ್ಣನ್ನು? ಅದು ಹಾಳಾದ ನಂತರ ಅಲ್ಲ, ಈಗ ಒಂದು ಡಿಟ್ಯಾಚ್ ಆದ ನಂತರ ನೀವು ಹೇಳಿದ್ರಿ 48 ಅವರ್ಸಿಗೆ ಬಂದಾಗ ನಾವು ಅಟ್ಯಾಚ್ ಮಾಡ್ಬೋದು, ಅದನ್ನ ಸರಿ ಮಾಡ್ಬೋದು ಅಂತ ಹೇಳಿದ್ರಿ. ಅದೊಂದ್ಸಲ ಸರಿ ಆಯ್ತು ಅಂತ ಹೇಳಿದ ನಂತರ ಅದನ್ನ ಡೊನೇಟ್ ಮಾಡ್ಬೋದಾ ಕಣ್ಣನ್ನು ಅನ್ನುವಂಥದ್ದು? ಆಫ್ಟರ್ ಡೆತ್ ಆಬ್ವಿಯಸ್ಲಿ. ಅದು ರೆಟಿನಲ್ ಡಿಟ್ಯಾಚ್ಮೆಂಟ್ ಆದ ನಂತರ ಆ್ಯಕ್ಚುಲಿ ನಾವು ಯೂಶ್ವಲಿ ಕ್ಯಾಟ್ರಾಕ್ಟ್ ಆಪ್ರೇಷನ್, ಲೆನ್ಸ್, ರೆಟಿನಲ್ ಸರ್ಜರಿ, ಆಯಿಲ್ ಹಾಕೋದು, ಆಯಿಲ್ ತೆಗೆಯೋದು, ಮಲ್ಟಿಪಲ್ ಸರ್ಜರೀಸ್ ಇರ್ತದೆ. ಅಂಥ ಸಿಚುವೇಷನ್ಸಲ್ಲಿ ಎಲ್ಲ ದೃಷ್ಟಿ ಕರೆಕ್ಟ್ ಇದ್ದರೂ ಕೂಡ ಕಾರ್ನಿಯಾ ಅಷ್ಟು ಹೆಲ್ತಿ ಇರೋದಿಲ್ಲ. ಸೊ ಐ ಡೊನೇಷನ್ ಮಾಡಬೇಕಾದ್ರೆ ಆಫ್ಟರ್ ಡೆತ್ ಎಲ್ಲರೂ ನಾವು ಎಂಕರೇಜ್ ಮಾಡ್ತೇವೆ ಐ ಡೊನೇಷನ್ ಮಾಡಲಿಕ್ಕೆ. ಬಟ್ ಆ ಐಯನ್ನು ನಾವು ಆಪ್ಟಿಕಲ್ ಗ್ರೇಡ್ ಅಂತ ನಾವು ಹೇಳೋದಿಲ್ಲ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಇರ್ತದೆ. ಐ ಡೊನೇಷನ್ ಅಂದರೆ ಆ್ಯಕ್ಚುಲಿ ಕಾರ್ನಿಯಾ ಡೊನೇಷನ್, ಫುಲ್ ಐ ಡೊನೇಟ್ ಆಗೋದಿಲ್ಲ. ಆ ಕಾರ್ನಿಯಾ ಅಂದರೆ ಕರಿಗುಡ್ಡೆ. ಆ ಕಾರ್ನಿಯಾವನ್ನು ನಾವು ಬೇರೆ ಬೇರೆ ರೀಸನ್ಸಿಗೆ ನಾವು ಯೂಸ್ ಮಾಡ್ತೇವೆ. ಕೆಲವರಿಗೆ ಕರಿಗುಡ್ಡೆಯಲ್ಲಿ ಕಾರ್ನಿಯಾದಲ್ಲಿ ಇನ್ಫೆಕ್ಷನ್ ಇರ್ತದೆ, ಏನಾದರೂ ಪೆಟ್ಟಾದರೆ, ಎಸ್ಪೆಷಲಿ ವೆಜಿಟಬಲ್ ಮ್ಯಾಟರ್ ಥಾರ್ನಿಂದ ಪೆಟ್ಟಾದರೆ ಅಲ್ಲಿ ಇನ್ಫೆಕ್ಷನ್ ಬರ್ತದೆ, ಪಸ್ ಬರ್ತದೆ. ಅದು ಅರ್ಲಿ ಸ್ಟೇಜಸಲ್ಲಿ ಡ್ರಾಪ್ಸ್ ಕೊಟ್ಟು ಇಂಜೆಕ್ಷನ್ ಕೊಟ್ಟು ಅದನ್ನು ಸರಿ ಮಾಡ್ಬೋದು. ಅದು ಸ್ವಲ್ಪ ಅಡ್ವಾನ್ಸ್ ಸ್ಟೇಜಲ್ಲಿ ರೀಚ್ ಆದರೆ ನಾವು ಆ ಕಾರ್ನಿಯಾವನ್ನು ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಅದಕ್ಕೆ ಥೆರಪ್ಯೂಟಿಕ್ ಕೆರಟೋಪ್ಲಾಸ್ಟಿ ಅಂತ ಹೇಳ್ತದೆ. ಅದು ಆಪ್ಟಿಕಲ್ ರೀಸನಿಗೆ ನಾವು ಮಾಡ್ತಾ ಇಲ್ಲ, ಕಾರ್ನಿಯಾವನ್ನು ಕ್ಲಿಯರ್ ಮಾಡಲಿಕ್ಕೆ ಮಾಡ್ತಾ ಇಲ್ಲ. ಅದನ್ನು ಜಸ್ಟ್ ಇನ್ಫೆಕ್ಷನ್ ತೆಗೆದು ಅದನ್ನು ಅದಕ್ಕೆ ಇನ್ನೊಂದು ಕಾರ್ನಿಯಾ ಹಾಕಲಿಕ್ಕೆ. ಅಂಥ ಕಾರ್ನಿಯಾಗೆ ನಾವು ಅಂಥ ರೀಸನ್ಸಿಗೆ ನಾವು ಈ ಐಸಿಗೆ ಯೂಸ್ ಮಾಡ್ಬೋದು, ಯಾವುದು ಆಲ್ರೆಡಿ ಸ್ವಲ್ಪ ತುಂಬ ಸರ್ಜರೀಸ್ ಆಗಿದೆ. ಬಟ್ ಯೂಶ್ವಲಿ ರೆಟಿನಲ್ ಡಿಟ್ಯಾಚ್ಮೆಂಟ್ ಒಂದೇ ಕಣ್ಣಲ್ಲಿ ಇರ್ತದೆ. ನಾವು ಡೊನೇಟ್ ಮಾಡುವಾಗ ಇನ್ನೊಂದು ಕಣ್ಣು ಕೂಡ ನಾವು ಡೊನೇಟ್ ಮಾಡ್ತಾ ಇದ್ದೇವೆ. ಸೊ ಇನ್ನೊಂದು ಕಣ್ಣು ಪರ್ಫೆಕ್ಟ್ ಇರ್ತದೆ. ಅದಕ್ಕೆ ಆಪ್ಟಿಕಲ್ ಕೆರಟೋಪ್ಲಾಸ್ಟಿ ಅಂತಕ್ಕೆ ನಾವು ಡೊನೇಟ್ ಮಾಡ್ಬೋದು. ಅದು ಆಪ್ಟಿಕಲ್ ಅಂದರೆ ಹೆಲ್ತಿ ಕಾರ್ನಿಯಾ. ಕೆಲವರಿಗೆ ಕಾರ್ನಿಯಾದಲ್ಲಿ ಸ್ಕಾರ್ ಇರ್ತದೆ, ಅದು ವೈಟ್ ಇರ್ತದೆ, ಲೈಟ್ ಒಳಗಡೆ ಹೋಗೋದಿಲ್ಲ. ಅವರಿಗೆ ಒಂದು ತುಂಬ ಹೆಲ್ತಿ ಕಾರ್ನಿಯಾ ನಮಗೆ ಅದು ಬೇಕು, ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ. ಇನ್ನೊಂದು ಕಣ್ಣಿಗೆ ನಾವು ಆ ಕಣ್ಣನ್ನು ನಾವು ಯೂಸ್ ಮಾಡ್ಬೋದು, ಆಪ್ಟಿಕಲ್ ಗ್ರೇಡ್ ಕೆರಟೋಪ್ಲಾಸ್ಟಿ. ಓಕೆ, ಈಗ ಒಂದು ಕಣ್ಣಲ್ಲಿ ಮಾತ್ರ ಅದು ಕಾಣಿಸ್ಕೊಳ್ಳುತ್ತಾ ಅಥವಾ ಇನ್ನೊಂದು ಕಣ್ಣಿಗೆ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಏನಾದರೂ ಇರುತ್ತಾ? ಚಾನ್ಸಸ್ ಇದೆ. ಯಾರಿಗೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಒಂದು ಕಣ್ಣಿಗೆ ಆಗಿದೆ, ಇನ್ನೊಂದು ಕಣ್ಣಲ್ಲಿ ಡಿಟ್ಯಾಚ್ಮೆಂಟ್ ಆಗಲಿಕ್ಕೆ ಹೈ ರಿಸ್ಕ್ ಇರ್ತದೆ. ಸೊ ಆಲ್ವೇಸ್ ಯಾರಿಗೂ ರೆಟಿನಲ್ ಡಿಟ್ಯಾಚ್ಮೆಂಟ್ ಇದ್ದರೆ ನಾವು ಕೇರ್ಫುಲಿ ಇನ್ನೊಂದು ಕಣ್ಣನ್ನು ನಾವು ಚೆಕ್ ಮಾಡ್ತೇವೆ. ನಾನು ಹೇಳಿದ ಹಾಗೆ ಡಿಟ್ಯಾಚ್ಮೆಂಟ್ ಆಗುವ ಮುಂಚೆ ಯೂಶ್ವಲಿ ವೀಕ್ ಏರಿಯಾಸ್ ಇರ್ತದೆ ಕಣ್ಣಲ್ಲಿ, ಅದನ್ನು ನಾವು ಲೇಸರ್ ಮಾಡಿದರೆ ಅದನ್ನು ಸ್ಟ್ರಾಂಗ್ ಮಾಡಿಸ್ಬೋದು. ಸೊ ಆಲ್ವೇಸ್ ನಾವು ಚೆಕ್ ಮಾಡ್ತೇವೆ ಇನ್ನೊಂದು ಕಣ್ಣಲ್ಲಿ ಅಂಥ ಪ್ರಾಬ್ಲಮ್ ಉಂಟಾ ಇಲ್ಲ ಅಂತ, ಬಿಕಾಸ್ ಹೈ ರಿಸ್ಕ್ ಇರ್ತದೆ ಡಿಟ್ಯಾಚ್ಮೆಂಟ್ ಆಗಲಿಕ್ಕೆ. ಯೂಶ್ವಲಿ -ಪವರ್ ಇರುವವರಿಗೆ ಎರಡು ಕಣ್ಣಲ್ಲಿ -ಪವರ್ ಇರ್ತದೆ.
ಸೊ ಯೂಶ್ವಲಿ ಒಂದು ಕಣ್ಣಲ್ಲಿ -10 -8 ಇನ್ನೊಂದು ಕಣ್ಣಲ್ಲಿ ನಾರ್ಮಲ್ ಹಾಗೆ ಇರೋದಿಲ್ಲ. ಒಂದು ಕಣ್ಣಲ್ಲಿ -6 ಇನ್ನೊಂದು ಕಣ್ಣಲ್ಲಿ -5 ಸೇಮ್ ಪ್ರಾಬ್ಲಮ್ ಎರಡು ಕಣ್ಣಲ್ಲಿ ಇರ್ತದೆ. ಸೊ ನಾವು ಯೂಶ್ವಲಿ ಅಂಥ ಪೇಷಂಟ್ಸಲ್ಲಿ ಕೂಡ ನಾವು ಚೆಕ್ ಮಾಡ್ತೇವೆ. ಸೊ ಸ್ಪ್ರೆಡ್ ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್ ಕಾಮನ್ ಇರ್ತದೆ. ಬಿಕಾಸ್ ಒಂದು ಕಣ್ಣು ಡಿಟ್ಯಾಚ್ ಆಗಿದೆ, ಇನ್ನೊಂದು ಕಣ್ಣ ನರ ಡಿಟ್ಯಾಚ್ ಆಗೋದಿಲ್ಲ. ಬಟ್ ಎರಡೂ ಕಣ್ಣಲ್ಲಿ ಸೇಮ್ ರಿಸ್ಕ್ ಫ್ಯಾಕ್ಟರ್ಸ್ ಇರ್ತದೆ. ಸೊ ರಿಸ್ಕ್ ಜಾಸ್ತಿ ಇರ್ತದೆ ಅಷ್ಟೇ. ಇನ್ನು ಇದಕ್ಕೆ ಯಾವುದೆಲ್ಲ ಟ್ರೀಟ್ಮೆಂಟ್ಗಳು ಲಭ್ಯ ಇದೆ ಎನ್ನುವಂಥದ್ದು? ಸೊ ಟ್ರೀಟ್ಮೆಂಟ್ಸ್ ಅಂದರೆ ಅರ್ಲಿ ಡಿಟ್ಯಾಚ್ಮೆಂಟ್ ಇದ್ದರೆ, ಜಸ್ಟ್ ರೆಟಿನಾ ಕಟ್ ಆಗಿದೆ, ಒಂದು ಅದರ ಸೈಡಲ್ಲಿ ಸ್ವಲ್ಪ ನೀರು ಬಂದಿದೆ, ಡಿಟ್ಯಾಚ್ ಆಗಿದೆ, ಅಂಥ ಸಿಚುವೇಷನ್ಸಲ್ಲಿ ನಾವು ಲೇಸರ್ ಮಾಡ್ಬೋದು. ನಾನು ಹೇಳಿದ ಹಾಗೆ ಲೇಸರ್ ಅಂದರೆ ಒಂದು 15-20 ಮಿನಿಟ್ಸ್ ಇರೋ ಪ್ರೊಸೀಜರ್. ನಾವು ಲೇಸರ್ ಮಾಡಿ ಅದನ್ನು ಸ್ಟ್ರಾಂಗ್ ಮಾಡಿಸ್ಬೋದು ವೆರಿ ಅರ್ಲಿ ಸ್ಟೇಜಸಲ್ಲಿ. ಇನ್ನೂ ಸ್ವಲ್ಪ ಡಿಟ್ಯಾಚ್ಮೆಂಟ್ ಆದರೆ, ಬಟ್ ಬೇಗ ನೀವು ಬಂದಿದ್ದರೆ ನಾವು ಕೆಲವೊಮ್ಮೆ ಅದು ಸ್ಟೇರಿನ ಪೊಸಿಷನ್ ಮೇಲೆ ಡಿಪೆಂಡ್ ಆಗ್ತದೆ. ನಾವು ಒಂದು ಗ್ಯಾಸ್ ಬಬಲ್ ಹಾಕಿ ವಿದೌಟ್ ಆಪ್ರೇಷನ್ ಜಸ್ಟ್ ಒಂದು ಗ್ಯಾಸ್ ಇಂಜೆಕ್ಷನ್ ಕೊಟ್ಟು ಅದನ್ನು ಅಟ್ಯಾಚ್ ಮಾಡ್ಬೋದು. ಬಟ್ ರೆಟಿನಾ ಇನ್ನೂ ಡಿಟ್ಯಾಚ್ ಆದರೆ ನಾವು ಆಪ್ರೇಷನ್ಗೆ ಹೋಗಬೇಕಾಗ್ತದೆ. ಸೊ ಆಪ್ರೇಷನ್ ಮಾಡುವಾಗ ನಾವು ಏನು ಮಾಡ್ತೇವೆ ಅಂದರೆ ಎಲ್ಲ ಪ್ರಾಬ್ಲಮ್ಸನ್ನು ನಾವು ರೆಕ್ಟಿಫೈ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ನಾನು ಫಸ್ಟ್ ಹೇಳಿದ್ದೇನೆ, ವಿಟ್ರಿಯಸ್ ಜೆಲ್ ಇರ್ತದೆ, ಆ ರೆಟಿನಾವನ್ನು ಪುಲ್ ಮಾಡ್ತಾ ಇರ್ತದೆ. ಸೊ ಆ ವಿಟ್ರಿಯಸ್ ಜೆಲ್ ನಾವು ತೆಗಿತೇವೆ, ಅದನ್ನು ವಿಟ್ರೆಕ್ಟಮಿ ಅಂತ ಹೇಳ್ತೇವೆ. ಅದಾದ ನಂತರ ರೆಟಿನಾ ಕಟ್ ಆಗಿದೆ, ಅದರಿಂದ ನರ ಜಾರಿದೆ, ಆ ಏರಿಯಾವನ್ನು ನಾವು ಲೇಸರ್ ಮಾಡ್ತೇವೆ. ಲೇಸರ್ ಮಾಡಿ ಸ್ಟ್ರಾಂಗ್ ಮಾಡ್ತೇವೆ. ಮತ್ತು ಕೊನೆಯಲ್ಲಿ ಆ ವಿಟ್ರಿಯಸ್ ಜೆಲ್ಲನ್ನು ನಾವು ರೀಪ್ಲೇಸ್ ಮಾಡ್ತೇವೆ ಒಂದು ಸಿಲಿಕಾನಿನ ಆಯಿಲ್ ಅಥವಾ ಗ್ಯಾಸಿಂದ ನಾವು ರೀಪ್ಲೇಸ್ಮೆಂಟ್ ಮಾಡ್ತೇವೆ. ಅದು ರೀಪ್ಲೇಸ್ ಮಾಡುವಾಗ ಅದು ಆ ಆಯಿಲ್ ರೆಟಿನಾಗೆ ಸಪೋರ್ಟ್ ಕೊಟ್ಟು ಅದನ್ನು ಸ್ಟ್ರಾಂಗ್ ಆಗುವ ತನಕ ನಾವು ಆಯಿಲ್ ಕಣ್ಣೊಳಗಡೆ ಇಡ್ತೇವೆ. ಅದಾದ ನಂತರ 3-4 ಮಂತ್ಸ್ ನಂತರ ನಾವು ಆಯಿಲ್ ತೆಗಿತೇವೆ. ಸೊ ಯಾವುದೆಲ್ಲ ಪ್ರಾಬ್ಲಮ್ ಇದೆ, 3-4 ಪ್ರಾಬ್ಲಮ್ ಇದೆ ರೆಟಿನಲ್ ಡಿಟ್ಯಾಚ್ಮೆಂಟಿಗೆ, ಆ ಎಲ್ಲ ಪ್ರಾಬ್ಲಮ್ಸನ್ನು ನಾವು ಅದಕ್ಕೆ ಒಂದು ಸೊಲ್ಯೂಷನ್ ನಾವು ಮಾಡ್ತೇವೆ. ವಿಟ್ರೆಕ್ಟಮಿ, ಲೇಸರ್, ಆಯಿಲ್. ಸೊ ಅದನ್ನು ನಾವು ಪೆಥಾಲಜಿಯನ್ನು ರಿವರ್ಸ್ ಮಾಡ್ಬೋದು. ಸರ್ಜರಿ ಆದ ನಂತರ ಎಷ್ಟು ಸಮಯ ಬೇಕಾಗುತ್ತೆ ರಿಕವರಿ ಆಗೋದಕ್ಕೆ ಅಂತ? ವೆರಿ ಗುಡ್ ಕ್ವೆಶ್ಚನ್. ಆ್ಯಕ್ಚುಲಿ ನಾವು ಕ್ಯಾಟ್ರಾಕ್ಟ್ ಆಪ್ರೇಷನ್ ಎಲ್ಲ ಮಾಡಿದ ನಂತರ ಅಥವಾ ಲ್ಯಾಸಿಕ್ ಆಪ್ರೇಷನ್ ಯಾವುದು ನಾವು ಲೇಸರಿಂದ ಪವರ್ ಚೇಂಜ್ ಮಾಡ್ತೇವೆ, ಅಂಥ ಆಪ್ರೇಷನ್ ಆದ ನಂತರ ಜಾಸ್ತಿ ರೆಸ್ಟ್ ಇರೋದಿಲ್ಲ. ನಾರ್ಮಲ್ ಡೇ ಟು ಡೇ ಕೆಲಸ ಬೇಗ ಸ್ಟಾರ್ಟ್ ಮಾಡ್ಬೋದು. ಬೆಡ್ ರೆಸ್ಟ್ ಅಂತ ಏನಿಲ್ಲ. ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂದರೆ ಮೇಜರ್ ಸರ್ಜರಿ. ರೆಟಿನಾದ ಒಂದು ಫ್ರ್ಯಾಕ್ಚರ್ ಹಾಗೆ. ಸೊ ಅದಕ್ಕೆ ಬೆಡ್ ರೆಸ್ಟ್ ಬೇಕಾಗ್ತದೆ ಆಯಿಲ್ ಹಾಕಿದ ನಂತರ ಅಥವಾ ಗ್ಯಾಸ್ ಹಾಕಿದ ನಂತರ. 3 ವಾರ ಪೇಷಂಟಿಗೆ ಕವಚಿ ಮಲಗಬೇಕಾಗ್ತದೆ, ಅಂದರೆ ಉಲ್ಟಾ ಕವಚಿ ಮಲಗಬೇಕಾಗ್ತದೆ, ತಲೆ ಕೆಳಗಿಡಬೇಕು. ಸೊ ಮತ್ತು ಬೆಡ್ ರೆಸ್ಟ್ ಇರ್ತದೆ. ಸೊ ಇದರಲ್ಲಿ ರಿಕವರಿ ಕೂಡ ಸ್ವಲ್ಪ ಸ್ಲೋ. ಕ್ಯಾಟ್ರಾಕ್ಟ್ ಆಪ್ರೇಷನ್ ಹಾಗೆ ಅಲ್ಲ. ಕ್ಯಾಟ್ರಾಕ್ಟ್ ಆಪ್ರೇಷನ್ ರಿಕವರಿ ಆಲ್ಮೋಸ್ಟ್ ಇನ್ಸ್ಟಂಟೇನಿಯಸ್. ಇದಕ್ಕೆ ಅಟ್ಲೀಸ್ಟ್ 3 ವೀಕ್ಸ್ ಫುಲ್ ರೆಸ್ಟ್ ಬೇಕಾಗ್ತದೆ. ನಾವು ಆಬ್ವಿಯಸ್ಲಿ ಪೇಷಂಟ್ಸಿಗೆ ನಾವು ಲೆಟರ್ ಕೊಡ್ತೇವೆ ಇದನ್ನು ಎಕ್ಸ್ಪ್ಲೇನ್ ಮಾಡಿ, ಸೊ ದ್ಯಾಟ್ ಅವರ ವರ್ಕ್ ಪ್ಲೇಸಿಂದ ಲೀವ್ ತೆಗಿಬೋದು. ಮತ್ತು ಫ್ಯಾಮ್ಲಿಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ, ಇದು ಇಮಿಡಿಯೇಟ್ಲಿ ಸರಿಯಾಗೋದಿಲ್ಲ, ರೆಸ್ಟ್ ಬೇಕು, ಬೆಡ್ ರೆಸ್ಟ್ ಬೇಕು, ಅಂದರೆ ಬೇರೆ ಮನೆಯದು ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ. ಓಕೆ, ಇದೀಗ ನಾವು ರೆಟಿನಲ್ ಡಿಟ್ಯಾಚ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ವಿ ಡಾಕ್ಟರ್. ಇನ್ನು ಟ್ರಾಮಾ, ಕಣ್ಣಿನಲ್ಲಿ ಯಾವೆಲ್ಲ ಕಾರಣಗಳಿಂದ ಟ್ರಾಮಾ ಆಗುತ್ತೆ ಅನ್ನುವಂಥದ್ದು, ಕಣ್ಣಿನ ಟ್ರಾಮಾದ ಬಗ್ಗೆ ಮಾಡಿ. ಸೊ ಕಣ್ಣಿಂದ ಟ್ರಾಮಾ ಆ್ಯಕ್ಚುಲಿ ರೆಟಿನಲ್ ಡಿಟ್ಯಾಚ್ಮೆಂಟಿಗೆ ಒಂದು ಮೇನ್ ಇಂಪಾರ್ಟೆಂಟ್ ಕಾಸ್. ನಾನು ಹೇಳಿದ ಹಾಗೆ ಕೆಲವೊಮ್ಮೆ ಬ್ಲಂಟ್ ಆಬ್ಜೆಕ್ಟಿಂದ ಪೆಟ್ಟಾಗ್ಬೋದು, ಅದರಿಂದ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗ್ಬೋದು, ಅಥವಾ ಶಾರ್ಪ್ ಆಬ್ಜೆಕ್ಟ್ಸಿಂದ ಡ್ಯಾಮೇಜ್ ಆಗ್ಬೋದು. ಶಾರ್ಪ್ ಆಬ್ಜೆಕ್ಟ್ಸ್ ಅಂದರೆ ಯೂಶ್ವಲಿ ಕಾಮನ್ ಕಾಸ್ ಅಂದರೆ ಕಾರ್ಪೆಂಟ್ರಿ ಕೆಲಸ ಮಾಡುವಾಗ ಹ್ಯಾಮರ್ ಮತ್ತು ಚಿಸಲಿಂದ ಕೆಲಸ ಮಾಡುವಾಗ ಅದು ಚಿಸಲಿಂದ ಒಂದು ಸಣ್ಣ ಪೀಸ್ ಕಣ್ಣೊಳಗಡೆ ಹೋಗ್ಬೋದು. ಬೇರೆ ಕಾಮನ್ ಕಾಸ್ ಅಂದರೆ ಫೈರ್ ಕ್ರ್ಯಾಕರ್ ಇಂಜರಿ. ಫೈರ್ ಕ್ರ್ಯಾಕರ್ಸ್ ಆ್ಯಕ್ಚುಲಿ ವರ್ಲ್ಡ್ ವೈಡಲ್ಲಿ ತುಂಬ ರೆಗ್ಯುಲೇಷನ್ಸ್ ಇರ್ತದೆ. ಅದಕ್ಕೆ ನಾವು ಕೈಯಲ್ಲಿ ಹಿಡಿದು ಬರ್ಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇಂಡಿಯಾದಲ್ಲಿ ನಾವು ತುಂಬ ಸ್ವಲ್ಪ ಕೇರ್ಲೆಸ್ ಆಗಿ ನಾವು ಕೆಲವೊಮ್ಮೆ ಫೈರ್ ಕ್ರ್ಯಾಕರ್ಸನ್ನು ಯೂಸ್ ಮಾಡ್ತೇವೆ. ಸೊ ಇಲ್ಲಿ ಟ್ರಾಮಾ ಇದು ಫೈರ್ ಕ್ರ್ಯಾಕರ್ಸಿಂದ ಪೆಟ್ಟಾಗೋದು ತುಂಬ ಜಾಸ್ತಿ. ಎಸ್ಪೆಷಲಿ ಈ ಬಾಂಬ್ಸ್ ಎಲ್ಲ ಮಕ್ಕಳೆಲ್ಲ ಕೈಯಲ್ಲಿ ಹಿಡಿದು ಬರ್ಸ್ಟ್ ಆಗ್ತದಲ್ಲ, ಸೊ ಅದರದ್ದು ಪೀಸಸ್ ಕಣ್ಣೊಳಗಡೆ ಬರ್ಬೋದು. ಥರ್ಡ್ ಅಂದರೆ ಏನಾದರೂ ಸಿಸರ್, ನೀಡಲ್, ನೈಫ್
ಇದು ಮಿಷಿನ್ ಕೆಲಸ ಎಲ್ಲ ಮಿಷಿನ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಾಗ ಪೆಟ್ಟಾಗೋದು. ಅದಕ್ಕೆ ಆಲ್ವೇಸ್ ಪ್ರೊಟೆಕ್ಟಿವ್ ಗ್ಲಾಸಸ್ ಇರ್ತದೆ. ನಾವು ಎಂಕರೇಜ್ ಮಾಡ್ತೇವೆ ಇಂಥ ಡೇಂಜರಸ್ ಕೆಲಸ ಮಾಡುವಾಗ ಅಥವಾ ಈವನ್ ಫೈರ್ ಕ್ರ್ಯಾಕರ್ಸ್ ಯೂಸ್ ಮಾಡುವಾಗ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್, ಅದು ಪಾಲಿಕಾರ್ಬನೇಟ್ ಗ್ಲಾಸ್ ಬರ್ತದೆ, ಅದರಿಂದ ಕಣ್ಣನ್ನು ಪ್ರೊಟೆಕ್ಟ್ ಆಗ್ತದೆ. ಅದು ಶಾಟರ್ ಪ್ರೂಫ್. ಸೊ ಅದು ಏನಾದರೂ ತಾಗಿದ್ರೂ ಕೂಡ ಅದು ಪೀಸ್ ಆಗೋದಿಲ್ಲ, ಅದು ಸ್ಕ್ರ್ಯಾಚ್ ಮಾತ್ರ ಆಗ್ತದೆ. ಅಂಥ ಪಾಲಿಕಾರ್ಬನೇಟ್ ಕನ್ನಡಕ ಈ ಕೆಳಗಡೆ ಅವೈಲೇಬಲ್ ಇದೆ, ನಮ್ಮ ಹಾಸ್ಪಿಟಲಲ್ಲಿ ಬೇರೆ ಕಡೆ ಕೂಡ ಅವೈಲೇಬಲ್ ಇರ್ತದೆ. ಅದು ಹಾಕಿ ಇದೆಲ್ಲ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಕೇಳೋದಾದರೆ ಕಣ್ಣಿನ ಟ್ರಾಮಾದಿಂದಾಗಿ ಯಾವೆಲ್ಲ ಪ್ರಾಬ್ಲಮ್ಸ್ ನಮ್ಮ ಕಣ್ಣಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು? ಸೊ ಕಾರ್ನಿಯಾದಿಂದ ಕಣ್ಣಿನ ಪ್ರತಿ ಟಿಶ್ಯೂ ಡ್ಯಾಮೇಜ್ ಆಗ್ಬೋದು, ಪ್ರತಿ ಕಾರ್ನಿಯಾ ಡ್ಯಾಮೇಜ್ ಆಗ್ಬೋದು, ಅದು ಪೆಟ್ಟಾಗುವ ಜಾಗದಲ್ಲಿ. ಸ್ಕ್ಲೀರಾ ಅಂದರೆ ಅದು ವೈಟ್ ಪಾರ್ಟ್, ಅಲ್ಲಿ ಕೂಡ ಡ್ಯಾಮೇಜ್ ಆಗ್ಬೋದು. ಲೆನ್ಸ್ ಡ್ಯಾಮೇಜ್ ಆಗ್ತದೆ, ಕೆಲವೊಮ್ಮೆ ಲೆನ್ಸ್ ಜಾರ್ತದೆ, ಕೆಲವೊಮ್ಮೆ ಲೆನ್ಸಿಗೆ ಡೈರೆಕ್ಟ್ ಪೆಟ್ಟಾದರೆ ಪೊರೆ ಬರ್ತದೆ. ಕಣ್ಣೊಳಗಡೆ ಬ್ಲೀಡಿಂಗ್ ಬರ್ಬೋದು, ಬ್ಲೀಡಿಂಗ್ ಬಂದರೆ ಕಣ್ಣ ಪ್ರೆಷರ್ ಜಾಸ್ತಿ ಆಗಲಿಕ್ಕೆ ಚಾನ್ಸಸ್ ಇದೆ. ವಿಟ್ರಿಯಸ್ ಜೆಲ್ಲಲ್ಲಿ ಬ್ಲೀಡಿಂಗ್ ಬರ್ಬೋದು, ಅದು ಫುಲ್ ಒಪೇಕ್ ಆಗ್ತದೆ, ರೆಡ್ ಆಗ್ತದೆ. ರೆಟಿನಲ್ ಡಿಟ್ಯಾಚ್ಮೆಂಟ್, ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ, ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗ್ಬೋದು. ಆಪ್ಟಿಕ್ ನರ್ವ್, ಟ್ರೊಮ್ಯಾಟಿಕ್ ಆಪ್ಟಿಕ್ ನ್ಯೂರೋಪತಿ ಅಂತ ಒಂದು ಪ್ರಾಬ್ಲಮ್ ಇರ್ತದೆ, ಅದು ಕೂಡ ಡ್ಯಾಮೇಜ್ ಆಗ್ಬೋದು. ಕಣ್ಣಿನ ಹೊರಗಡೆ ಇರುವ ಬೋನಿ ಆರ್ಬಿಟ್, ಅದು ನಮ್ಮ ಇಲ್ಲಿ ಕಣ್ಣಿನ ಹೊರಗಡೆ ಇರುವ ಆರ್ಬಿಟಲ್ಲಿ ಕೂಡ ಫ್ರ್ಯಾಕ್ಚರ್ ಆಗಿ ಕಣ್ಣಿನ ಮಸಲ್ಸ್ ಅದರೊಳಗಡೆ ಎಂಟ್ರ್ಯಾಪ್ ಆಗಿ ಕಣ್ಣಿನ ಮೂವ್ಮೆಂಟ್ ಕೂಡ ಚೇಂಜ್ ಆಗ್ಬೋದು. ಅಂಥ ಸಿಚುವೇಷನ್ಸಲ್ಲಿ ರೇರಲ್ಲಿ ಹಾರ್ಟಿಗೆ ಕೂಡ ಎಫೆಕ್ಟ್ ಆಗ್ಬೋದು ಆ ಪೆಟ್ಟಿಂದ. ಸೊ ಇದು ಕಣ್ಣಿನ ಪೆಟ್ಟಾದರೆ ಅದು ಇಮಿಡಿಯೇಟ್ಲಿ ಕೆಲವರಿಗೆ ದೃಷ್ಟಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಮೇಜರ್ ಪ್ರಾಬ್ಲಮ್ ಇದ್ದರೆ ದೃಷ್ಟಿ ಕಮ್ಮಿ ಆಗ್ಬೋದು. ಬಟ್ ಈ ಕೆಲವರಿಗೆ ಈವನ್ ಪೆಟ್ಟಾದ ನಂತರ ಒಂದು 2-3 ಮಂತ್ಸ್ ನಂತರ, 2-3 ವೀಕ್ಸ್ ನಂತರ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗ್ಬೋದು. ಅಂತ ಆ್ಯಂಗಲ್ ರಿಸೆಷನ್ ಗ್ಲಾಕೋಮಾ ಅಂತ ಹೇಳ್ತದೆ. ಕ್ಯಾಟ್ರಾಕ್ಟ್ ಫ್ಯೂ ಮಂತ್ಸ್ ನಂತರ ಡೆವಲಪ್ ಆಗ್ಬೋದು. ಸೊ ಆಲ್ವೇಸ್ ಇಂಥ ಕಣ್ಣಲ್ಲಿ ಸ್ವಲ್ಪ ಮೇಜರ್ ಪೆಟ್ಟಾದರೆ ಕಣ್ಣಿನ ಡಾಕ್ಟ್ರಿಗೆ ಬಂದು ಒಂದು ಸಲ ಚೆಕಪ್ ಮಾಡಬೇಕು. ಎಲ್ಲ ನಾವು ಚೆಕ್ ಮಾಡ್ತೇವೆ, ಪ್ಯೂಪಿಲರಿ ರೆಸ್ಪಾನ್ಸ್ ಹೇಗೆ ಉಂಟು, ಕರಿಗುಡ್ಡೆ ಹೇಗೆ ಉಂಟು, ಲೆನ್ಸ್ ಹೇಗೆ ಉಂಟು, ರೆಟಿನಾ ಹೇಗೆ ಉಂಟು, ಎಲ್ಲ ನಾರ್ಮಲ್ ಇದ್ದರೆ ನಮಗೆ ಗೊತ್ತುಂಟು ಯಾವಾಗ ಬೇರೆ ಪ್ರಾಬ್ಲಮ್ಸ್ ಬರ್ಬೋದು, ಗ್ಲಾಕೋಮಾ ಬರ್ಬೋದು. ಆ ಟೈಮಲ್ಲಿ ನಾವು ಕರೆದು ನಾವು ಅದಕ್ಕೆ ಚೆಕ್ ಮಾಡ್ಬೋದು. ಸೊ ಪೆಟ್ಟಾದ ನಂತರ ಚೆಕಪ್ ಮಾಡೋದು ತುಂಬ ಇಂಪಾರ್ಟೆಂಟ್. ಡಾಕ್ಟರ್, ಇನ್ನು ಕೊನೆಯದಾಗಿ ಕೇಳೋದಾದರೆ ನಮ್ಮ ಪ್ರಸಾದ್ ನೇತ್ರಾಲಯದಲ್ಲಿ ರೆಟಿನಾದ ಒಂದು ಸಂಬಂಧಪಟ್ಟಂತಹ ಸರ್ವಿಸಸ್ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು? ನಮ್ಮ ರೆಟಿನಾ ಸರ್ವಿಸಸ್ಸಿಗೆ ನಮ್ಮ ಹತ್ರ ಎಲ್ಲ ಮಿಷಿನ್ಸ್ ಇದೆ. ನಮ್ಮ ಹತ್ರ ರೆಟಿನಾವನ್ನು ಸ್ಕ್ಯಾನ್ ಮಾಡಲಿಕ್ಕೆ ಒಂದು OCT ಮಿಷಿನ್ ಇದೆ, ಆಪ್ಟಿಕಲ್ ಕೊಹರೆನ್ಸ್ ಟೊಮೊಗ್ರಫಿ. ಅದು ರೆಟಿನಾದು ಎಲ್ಲ ಟಿಶ್ಯೂವನ್ನು, ಎಲ್ಲ ಭಾಗವನ್ನು ನಾವು ಲೈಟಿಂದ ಸ್ಕ್ಯಾನ್ ಮಾಡ್ಬೋದು. ಹೈ ಡೆಫಿನೇಷನ್ ಇಮೇಜಸ್ ಸಿಗ್ತದೆ. ಸೊ ಏನಾದರೂ ಬ್ಲೀಡಿಂಗ್ ಆಗ್ತಾ ಇದ್ದರೆ, ಅಥವಾ ನರದ ಕೆಳಗಡೆ ಏನಾದರೂ ಬ್ಲಡ್ ವೆಸಲ್ಸ್ ಡೈಲೇಟ್ ಆದರೆ, ಅಥವಾ ನರದಲ್ಲಿ ಸ್ವೆಲ್ಲಿಂಗ್ ಇದೆ ಡಯಾಬಿಟೀಸಿಂದ, ಅಂಥ ಸಿಚುವೇಷನಲ್ಲಿ ನಾವು ಸ್ಕ್ಯಾನ್ ಮಾಡ್ಬೋದು. ಇನ್ನೊಂದು ಫಂಡಸ್ ಕ್ಯಾಮ್ರಾ ಮತ್ತು ಆ್ಯಂಜಿಯೋಗ್ರಫಿ ಇದೆ. ಕಣ್ಣಿನ ಬ್ಲಡ್ ವೆಸಲ್ಸನ್ನು ನಾವು ಇಮೇಜ್ ಮಾಡಿ ಎಲ್ಲಿ ಡ್ಯಾಮೇಜ್ ಆಗಿದೆ ಅಂತ ನಮಗೆ ಚೆಕ್ ಮಾಡಲಿಕ್ಕೆ ಆ್ಯಂಜಿಯೋಗ್ರಫಿ. ಈ ಮಿಷಿನ್ಸ್ ಎಲ್ಲ ನಾವು ಝೈಸ್ ಮಿಷಿನ್ಸ್ ಯೂಸ್ ಮಾಡ್ತೇವೆ, ಕಾಲ್ ಝೈಸಿಂದ. ಜರ್ಮನಿ ಇಂಪೋರ್ಟೆಡ್ ಮಿಷಿನ್ಸ್, ತುಂಬ ಒಳ್ಳೆಯ ಮಿಷಿನ್ಸ್ ಇದೆ. ಲೇಸರ್ ಕೂಡ ನಮ್ಮ ಹತ್ರ ಇದೆ ರೆಟಿನಾ ಪ್ರಾಬ್ಲಮ್ಸನ್ನು ಟ್ರೀಟ್ ಮಾಡಲಿಕ್ಕೆ, ಅದು ಕೂಡ ಕಾಲ್ ಝೈಸ್ದು. ನಮ್ಮ ಹತ್ರ ರೆಟಿನಾ ಆಪ್ರೇಷನಿಗೆ ನಮಗೆ ವಿಟ್ರೆಕ್ಟಮಿ ಮಿಷಿನ್ ಇದೆ, ಅದು ಕೂಡ ಒಂದು ಆಲ್ಕಾನ್ ಅಂತ ಒಂದು ಕಂಪ್ನಿದು, ನಮ್ಮದು ಒಳ್ಳೆಯ ಕಂಪ್ನಿದು, US ಕಂಪ್ನಿದು ಮಿಷಿನ್ ಇದೆ. ಮತ್ತು ಮೈಕ್ರೋಸ್ಕೋಪ್ಸ್ ಕೂಡ ಕಾಲ್ ಝೈಸಿಂದ. ಸೊ ಎಲ್ಲ ಟಾಪ್ ಕ್ವಾಲಿಟಿ ಇನ್ಸ್ಟ್ರೂಮೆಂಟ್ಸ್ ನಾವು ಇಟ್ಟಿದ್ದೇವೆ. ಬಿಕಾಸ್ ರೆಟಿನಾ ಒಂದು ತುಂಬ ಸ್ಪೆಷಲೈಸ್ಡ್ ಒಂದು ಸಬ್ ಸ್ಪೆಷಾಲಿಟಿ. ಅದಕ್ಕೆ ಬೆಸ್ಟ್ ಮಿಷಿನ್ಸ್ ಬೇಕು, ಅದರ ಟ್ರೀಟ್ಮೆಂಟ್ ಮತ್ತು ಒಳ್ಳೆಯ ರಿಸಲ್ಟ್ ಸಿಗಲಿಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ರೆಟಿನಲ್ ಡಿಟ್ಯಾಚ್ಮೆಂಟ್ ಹಾಗೆ ಒಂದು ಕಣ್ಣಿನ ಟ್ರಾಮಾದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ದು ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಕಣ್ಣಿನ ಒಂದು ಪ್ರಮುಖವಾದಂತಹ ಭಾಗ ರೆಟಿನಾ, ಇದರ ಒಂದು ಡಿಟ್ಯಾಚ್ಮೆಂಟ್ ಯಾವ ರೀತಿಯಾಗಿ ಆಗುತ್ತೆ, ಹಾಗೆ ಒಂದು ಕಣ್ಣಿನ ಟ್ರಾಮಾದಿಂದ ಯಾವೆಲ್ಲ ಸಮಸ್ಯೆಗಳು ಆಗ್ಬೋದು ಅನ್ನುವಂತಹ ವಿಚಾರ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ನಾವು ತಿಳಿಸ್ಕೊಟ್ಟಿದ್ದೇವೆ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.